ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಮನೇಲಿ ಸುಮ್ಮನೆ ಕೂತ್ಕೊಂಡಿರುವಾಗ ಏನಪ್ಪ ರುಚಿಯಾದ ತಿನಿಸೊಂದು ನಮಗೆ ಸಿಗುತ್ತೆ ಅಂತ ನಾವೆಲ್ಲರೂ ಕಾಯ್ತಾ ಇರ್ತೇವೆ. ಹಾಗೆ ಯಾವ ತಿಂಡಿ ಪ್ರಿಪೇರ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಕೂಡ ನಮ್ಮಲ್ಲಿರುತ್ತೆ. ದಿನ ಅನ್ನ ಸಾರು ಮಾಡಿದರೆ ರುಚಿಯಾಗಿರುತ್ತಾ? ಖಂಡಿತ ಇಲ್ಲ. ಹಾಗೇನೆ ಸ್ಪೆಷಲ್ ರೆಸಿಪಿನ ಹೇಳ್ಕೊಡೋಕೆ ಅಂತ ಇವತ್ತು ದಿವ್ಯಾ ಶೆಟ್ಟಿ ಅವರು ನಮ್ಮ ಸೆಟ್ಗೆ ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಕಿಚನ್ಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಮ್ಯಾಮ್ ಇವತ್ತು? ಕಿಚನ್ ಅಂದಮೇಲೆ ನಮಗೆ ಇಂಟ್ರೆಸ್ಟಿಂಗ್ ಜಾಸ್ತಿ. ನಮ್ಗೆ ಏನೇ ಕೆಲಸ ಇರಲಿ, ಎಷ್ಟೇ ಇದಿರಲಿ, ಟಯರ್ಡ್ ಆಗಲಿ, ಕಿಚನ್ ಬರುವಾಗ ನಾವೆಲ್ಲ ಟಯರ್ಡ್ನೆಸ್ ಮರೆತು ಶುರು ಮಾಡ್ತೇವೆ. ಹಾಗೆ ಇವತ್ತು ಅಷ್ಟೇ ಕಾರ್ಯಕ್ರಮವನ್ನು ನಾವೊಂದು ಸಿಹಿಯಿಂದ ತಂಪಿಂದನೇ ಸ್ಟಾರ್ಟ್ ಮಾಡುವ ಅಂತಿದ್ದೇನೆ. ಫುಲ್ ಬೇಸಿಗೆ ಕಾಲ ಕೂಡ ಬೇಸಿಗೆ ಕಾಲ ಸಹ ಬರ್ತಾ ಇದೆ. ಹಾಗೆ ಹೌದು ಮ್ಯಾಮ್. ನೀವು ಏನ್ ಕೆಲಸ ಮಾಡೋದು? ನಾನಂದ್ರೆ ಹೀಗೆ ಔಟ್ಸೈಡ್, ಆಕ್ಚುಲಿ ಕುಕಿಂಗ್ ನಂದು ಲೈನ್. ಹಾಗೆ ಔಟ್ಸೈಡ್ ನಾನು ಕುಕಿಂಗ್ ಲೈನಿಗೆ ಹೋಗ್ತಾ ಇದ್ದೇನೆ. ಹಾಗೆ ಟೈಮ್ ಇರುವಾಗ ನಾನು ಇಲ್ಲಿ ಬಂದು ವೀಕ್ಷಕರಿಗೆ ಏನಾದ್ರೂ ಒಂದು ಸ್ಪೆಷಲ್ ಮಾಡಿ ತೋರಿಸ್ತಾನೆ ಇರ್ತೇನೆ. ನಾವು ಕೂಡ ಪ್ರಿಪೇರ್ ಮಾಡಬೇಕು ಕಾರಣಕ್ಕಾಗಿ. ಹಾಗಾದ್ರೆ ನೀವು ಔಟ್ಸೈಡ್ ಕುಕಿಂಗ್ ಒಂದು ಸರ್ವಿಸ್ ಅನ್ನ ಕೂಡ ಮಾಡ್ತಾ ಇದ್ದೀರಾ? ತುಂಬಾನೇ ರೆಸಿಪೀಸ್ ನಿಮಗೆ ಗೊತ್ತಿರಬಹುದು. ಏನಾದ್ರೂ ಹೊಸ ಟ್ರೈ ಮಾಡ್ತಾನೆ ಇರ್ತೇನೆ. ಇವತ್ತು ಸ್ವೀಟ್ ಆಗಿರುವಂತದ್ದು, ಹಾಗೆ ತಂಪಾಗಿರುವಂತಹ ಒಂದು ರೆಸಿಪಿ ರವಾ ಕಸ್ಟರ್ಡ್ ಒಂದು ರೆಡಿ ಮಾಡ್ತಾ ಇದ್ದೇನೆ ನಾನು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ. ಇದರ ಜೊತೆಗೆ ಇನ್ನೊಂದು ಒಂದು ಕ್ಯಾರೆಟ್ ಅಲ್ಲೇ ಲಡ್ಡು ಮಾಡುವ ಅಂತ ಹೇಳಿ, ಮಕ್ಕಳಿಗೆ ಒಂಚೂರು ಡಿಫ್ರೆಂಟ್ ಕೊಡೋಣ ಅಂತ ಹೇಳಿ. ಕ್ಯಾರೆಟ್ ಲಡ್ಡು ಕೇಳೋಕೆ ತುಂಬಾ ಸ್ಪೆಷಲ್ ಆಗಿದೆ. ಹಾಗಾದ್ರೆ ನಾವು ಕಿಚನ್ ಹತ್ರ ಹೋಗೋಣ. ಓಕೆ, ಖಂಡಿತವಾಗಿ. ಮ್ಯಾಮ್, ರವಾ ಕಸ್ಟರ್ಡ್ ಮಾಡ್ತೇನೆ ಅಂತ ಹೇಳಿದ್ರಿ. ರವಾ ಕಸ್ಟರ್ಡ್ ಮಾಡೋಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ನೋಡಿ, ಇವತ್ತು ರವಾ ಕಸ್ಟರ್ಡ್ಗೆ ಸ್ಪೆಷಲ್ ಆಗಿ ನಾವು ರವಾ ಅಂತೂ ಬೇಕೇ ನಮ್ಗೆ, ಮತ್ತೆ ಮಿಲ್ಕ್. ಕಸ್ಟರ್ಡ್ ಅಂತ ಹೇಳುವಾಗ ಗೊತ್ತೇ ಇದೆ, ಫ್ರೂಟ್ಸ್ ನಮ್ಗೆ ಬೇಕಾಗ್ತದೆ ಅಂತ ಹೇಳಿ. ಯಾಕಂದ್ರೆ ನೋಡಿ, ಖಾಲಿ ನಾವು ಒಂದು ರವೆದೇನಾರ ಐಟಮ್ ಅಂದ್ರೆ ಮಕ್ಕಳು ತಿನ್ಲಿಕ್ಕೆ ಕೇಳೋದಿಲ್ಲ. ಹಾಗೆ ಸ್ವಲ್ಪ ಇದ್ರಲ್ಲಿ ಫ್ರೂಟ್ಸ್ ಒಟ್ಟಿಗೆ ಮಿಕ್ಸ್ ಮಾಡಿ ನಾವು ಒಂಚೂರು ಡಿಫ್ರೆಂಟ್ ಆಗಿ ಕೊಟ್ರೆ ಫ್ರೂಟ್ಸ್ ತಿಂದಾಗೆ ಆಗ್ತದೆ. ಸ್ವಲ್ಪ ರವಾದು ಟೇಸ್ಟ್ ಮಕ್ಕಳಿಗೆ ಅಥವಾ ದೊಡ್ಡವರಿಗೆಲ್ಲ ಗೊತ್ತಾಗ್ತದೆ. ಏನೋ ಒಂಚೂರು ಏನೋ ಅದರಲ್ಲಿ ನಾನು ಡಿಫ್ರೆನ್ಸ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ಶುರು ಮಾಡೋಣಲ್ಲ ನಾವು? ಓಕೆ ಮ್ಯಾಮ್, ಸ್ಟಾರ್ಟ್ ಮಾಡೋ. ಹಾಲು ಬಿಸಿ ಮಾಡ್ಕೋಬೇಕು. ನಾನೀಗ ಅರ್ಧ ಲೀಟರ್ ಅಷ್ಟು ಹಾಲು ತಗೊಂಡಿದ್ದೇನೆ. ಹಾಲನ್ನು ಬಿಸಿ ಮಾಡ್ಕೊಳ್ಳುವ. ಓಕೆ, ತುಂಬಾ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಕೋಬಹುದು ಅನ್ಸುತ್ತೆ. ಈಸಿ ಮೆಥಡ್, ಅಷ್ಟೇನಿದಿಲ್ಲ. ಹೌದು. ಯೂಶುವಲಿ ನಾವು ಕಸ್ಟರ್ಡ್ ಅಂದ್ರೆ ಬರೀ ಫ್ರೂಟ್ಸ್ ಹಾಕಿ ನಾವು ಪ್ರಿಪೇರ್ ಅಷ್ಟರಲ್ಲೇ. ಇಲ್ಲಿ ರವಾ ಒಂದು ಸ್ಪೆಷಲ್ ಆಗಿ ಆಡ್ ಮಾಡಿ ಟೇಸ್ಟ್ ಡಿಫರೆನ್ಸ್ ಬರ್ತದೆ. ಹಾಲು ತುಂಬಾ ಬಿಸಿ ಮಾಡ್ಬೇಕು. ಹಾಲು ಸ್ವಲ್ಪ ಒಂದು ಕುದಿ ಬಂದ್ರೆ ಸಾಕು, ಅದೊಂದು 5-10 ನಿಮಿಷದಲ್ಲಿ ಬರ್ತದೆ. ನಮ್ಮ ಹಾಲು ಕುದಿ ಆಗುವಾಗ ನಾವು ನಮ್ಮ ಇನ್ನೊಂದು ಡಿಶ್ ಪ್ರಿಪೇರ್ ಮಾಡ್ಕೊಳ್ಳುವ, ಅದೊಂದು ಈಸಿ ಆಗ್ತದೆ. ಹಾಗಾಗಿ ನಾವು ಹಾಲನ್ನು ಅಲ್ಲಿ ಬಿಸಿ ಮಾಡ್ಕೊಳ್ಳುವ. ನಮ್ಮ ಇನ್ನೊಂದು ರವೆಯನ್ನು ಏನ್ ಮಾಡ್ಬೇಕು ಅದನ್ನು ಈ ಒಲೆಯಲ್ಲಿ ಮಾಡ್ಕೊಳ್ಳೋಣ. ಹಾಲು ಈಚೆ ಇಡೋದಾ? ಹಾಲನ್ನು ಆಚೆ ಇಡಿ. ಓಕೆ. ನಾವೀಗ ಕಡಾಯಿ ಇಟ್ಕೊಳ್ಳುವ. ನಾನ್ ಸ್ಟಿಕ್ ಆದಷ್ಟು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಒಳ್ಳೇದು. ಈಗ ಪ್ರತಿಯೊಬ್ಬರ ಮನೇಲಿ ನಾನ್ ಸ್ಟಿಕ್ ಉಂಟು. ಯಾಕಂದ್ರೆ ನಮ್ಮ ಆರ್ಡಿನರಿ ಬಾಳೆಲೆ ಅಂದ್ರೆ ಅದೆಲ್ಲ ಸೀದು ಹೋಗ್ತದೆ, ಅದೆಲ್ಲ ಒಂದು ಪ್ರಾಬ್ಲಮ್ ಇದೆ. ಹಾಗೆ ಇದೀಗ ಬಿಸಿ ಆಗ್ತಾ ಇದೆ.
ನಾನೀಗ ಸ್ಪೂನ್ ಕೊಡಿ ನಿಮಗೊಂದು. 1 ಸ್ಪೂನ್ ಅಷ್ಟು ನಾನೀಗ ತುಪ್ಪ ಹಾಕೊಳ್ತಾ ಇದ್ದೇನೆ. ಯಾಕಂದ್ರೆ ರವೆಯನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು, ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನೀಗ ಎಷ್ಟು ಕಾಲು ಬಟ್ಟಲ್ ಅಂತ ಹೇಳ್ತೇವೆ, ಕಾಲು ಲೋಟದಷ್ಟು ರವೆ ತಗೊಂಡಿದ್ದೇನೆ. ಈ ರವೆಯನ್ನು ನಾವು ಅದರಲ್ಲಿ ಫ್ರೈ ಮಾಡ್ಕೊಳ್ಳುವ. ಓಕೆ, ಹಾಲು ಕುದಿ ಬಂದಿದೆ, ಕುದಿ ಬಂದಿದೆ, ಆಫ್ ಮಾಡ್ಬೋದಲ್ಲ? ನಮ್ದೀಗ ಇಲ್ಲಿ ಫ್ರೈ ಆಗುವಾಗ ಸ್ವಲ್ಪ ತಣ್ಣಗಾಗ್ತದೆ. ಹೌದು, ಹಾಲು ಬಿಸಿ ಆದ್ಮೇಲೆ ಪುನಃ ಸ್ವಲ್ಪ ತಣ್ಣಗಾಗ್ಲಿ. ಯಾಕಂದ್ರೆ ಇದಕ್ಕೆ ಹಾಕುವಾಗ ಬಿಸಿ ಆಗ್ತದೆ, ಅದು ಯಾಕೆ ತಣ್ಣಗಾಗ್ಬೇಕಂತ ಹೇಳಿ ನಾನು ಅದೊಂದು ಹೇಳ್ತೇನೆ ನಿಮ್ಗೊಂದು. ಹಾಗಾದ್ರೆ ಅಲ್ಲೂ ಒಂದೇನೋ ಸೀಕ್ರೆಟ್ ಇದೆ. ನೋಡಿ, ಈಗಲೇ ಅದರದ್ದು ಸ್ಮೆಲ್ ನಮಗೆ ಬರ್ತಾ ಇದೆ. ಹೌದು, ಇಂಥ ಡಿಶಸ್ ಎಲ್ಲ ಈ ಮಕ್ಕಳಿಗೆ, ನಮ್ಮ ಮನೇಲಿ ಪ್ರಾಯದವರಿದ್ದರೆ ಈವ್ನಿಂಗ್ ಎಲ್ಲ ಅವರಿಗೆ ಸ್ವಲ್ಪ ಮಾಡಿಕೊಟ್ರೆ ಒಳ್ಳೇದು, ಕೂಡ ಆಗುತ್ತೆ, ಬೇಗನೂ ಆಗುತ್ತೆ. ಸ್ವಲ್ಪ ಈಗ ಸೆಕೆ ಜಾಸ್ತಿ ಆಗಿದೆ, ಮತ್ತೆ ಮಕ್ಕಳು ಸ್ವಲ್ಪ ಆಟ ಆಡಿ ಎಲ್ಲ ಬರುವಾಗ, ಸ್ಕೂಲಿಂದ ಎಲ್ಲ ಬರುವಾಗ ಹೆಲ್ದಿ ತಿನ್ನಿಸ್ಬೇಕಾದ್ರೆ ಅವರಿಗೆ ಬರೀ ಇಂಥದ್ದೇ ಮ್ಯಾಗಿ ಪಿಜ್ಜಾ ಅಂತದೇ ಇಷ್ಟ. ಅದ್ರ ಬುದ್ಧಿ ಈ ಥರ ಡಿಫ್ರೆಂಟ್ ಮಾಡುವಾಗ ಸ್ವಲ್ಪ ತಿಂತಾರೆ ಎಲ್ಲ. ಹೌದು, ರವಾ ತಿನ್ನೋಕೆ ಯಾರು ಕೇಳೋದು ಇಲ್ಲ ಇವಾಗಿನ ಕಾಲದಲ್ಲಿ. ರವಾ ಕೂಡ ಫ್ರೈ ಆಗ್ತಾ ಇದೆ. ರವಾ ಫ್ರೈ ಆಗ್ತಾ ಇದೆ. ಈಗ ನಮ್ಮ ಈ ಬಿಸಿಯಾದ ಹಾಲನ್ನು ಇದಕ್ಕೆ ಹಾಕೊಳ್ಳುವ. ಓಕೆ, ಹಾಲು ಸ್ವಲ್ಪ ತಣ್ಣಗಾಗ್ಬೇಕಾಗಿ, ಇದು ಸ್ವಲ್ಪ ಹಾಲು ತೆಗೆದಿಡ್ತೇನೆ, ಸ್ವಲ್ಪ ತಣ್ಣಗಾಗ್ಲಿಕ್ಕೆ. ಒಂದ್ಸಲ ನಾವು ಹಾಕೊಂಡ್ಮೇಲೆ ಚೂರು ಹಾಲನ್ನ ತೆಗೆದಿಡ್ಬೇಕು. ಇವಾಗ ರವಾ ಜೊತೆ ಹಾಲನ್ನ ಮಿಕ್ಸ್ ಮಾಡಿ ರವಾ ಈಗ ಹಾಲಲ್ಲಿ ಬೇಯಬೇಕು. ಸಣ್ಣ ಉರಿಯಲ್ಲಿ ಬೇಯಲಿ. ಹೌದು, ಈಗ ನೋಡಕ್ ಹೋದ್ರೆ ಪಾಯಸ ತರ ಫೀಲ್ ಆಗ್ತಾ ಇದೆ. ಪಾಯಸದ ಫೀಲ್. ಹೌದು, ಖಾಲಿ ರವೆದು ಪಾಯಸ ಮಾಡಿ ಕೊಡಿ, ಮಕ್ಕಳಿಗೆ ಅದು ಆಗುದಿಲ್ಲ, ಸೇರುದೇ ಇಲ್ಲ. ಅಯ್ಯೋ ಪಾಯಸ ಬೇಡ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ನಿಮ್ದಾದ ಸ್ಟೈಲ್ ಅಲ್ಲಿ ಡಿಫರೆಂಟ್ ಮಾಡುವ ಅಂತ ಹೇಳಿ ಸ್ವಲ್ಪ ಹಾಲು ಹಾಕೊಳ್ಳುವ. ನಾನು ಹಾಗೆ ಸ್ವಲ್ಪ ಹಾಲು ತೆಗೆದಿಟ್ಟಿದ್ದೇನೆ. ನೀವಿವಾಗ ಹಾಲು ಮಿಕ್ಸ್ ಮಾಡ್ತಾ ಇದ್ದೀರಲ್ವಾ, ತುಂಬಾ ಹದ ಬರ್ಬೇಕಾ ಅಥವಾ ಇಲ್ಲ? ಬೇಡ, ನೀರ್ತಾರನೇ ಇದ್ರೆ ಚೆನ್ನಾಗಿದೆ. ಓಕೆ, ಈಗ ನಾವು ಇದಕ್ಕೆ ಸಕ್ಕರೆಯನ್ನು ಹಾಕೊಳ್ಳುವ. ಸಕ್ಕರೆ ಸಹ ಹಾಗೆ ನಮ್ಮ ಸಿಹಿಗೆ ತಕ್ಕ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು. ನೀವಿವಾಗ ಅರ್ಧ ಕಪ್ ರವಾಕ್ಕೆ ಸಕ್ಕರೆ, ನಾನು 4 ಚಮಚದಷ್ಟು ಸಕ್ಕರೆ ಹಾಕಿದ್ದೇನೆ. ಈಗ ಒಟ್ಟಿನಲ್ಲಿ ಹಬ್ಬ ಹರಿದಿನಗಳಿಗೆಲ್ಲ ಹೇಳಿ ಮಾಡಿಸಿದಂತೆ. ಹೌದು, ನಾನೀಗ ಸಣ್ಣ ಉರಿಯಲ್ಲೇ ಇಟ್ಟಿದ್ದೇನೆ, ಯಾಕಂದ್ರೆ ಜೋರು ಉರಿ ಆದ್ರೆ ಒಮ್ಮೆಲೆ ಉಗ್ತದೆ. ಈಗ ಅದರಲ್ಲಿ ಈಗ ಬೇಯಿಸ್ಕೊಳ್ತಾ ಇರಬೇಕು. ಆಯ್ತು, ಈಗ ಒಂದು 5 ನಿಮಿಷದಲ್ಲಿ ಈಗ ರವೆ ಸಹ ಬೇಯ್ತದೆ. ನಾವೀಗ ಹಾಲು ಸ್ವಲ್ಪ ತೆಗೆದಿಟ್ಟಿದ್ದೇವಲ್ಲ, ಕಸ್ಟರ್ಡ್ ಪೌಡರ್ ನಾವು ಡೈರೆಕ್ಟ್ ಆಗಿ ಹಾಕಬಾರ್ದು, ಗಂಟು ಗಂಟು ಬೀಳ್ತದೆ ನಮಗೆ. ಹಾಗೆ ಹಾಲೊಟ್ಟಿಗೆ ಮಿಕ್ಸ್ ಮಾಡಿ ಆಡ್ ಮಾಡ್ಬೇಕು ನಾವು. ಹಾಗಾಗಿ ಹಾಲನ್ನ ಸ್ವಲ್ಪ ನಾವು ತೆಗೆದಿಟ್ಟಿದ್ದೇವೆ. ನಾನು ವೆನಿಲಾ ಫ್ಲೇವರ್ ಇದ್ದು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ. ಇದು ಆಪ್ಷನಲ್, ಬೇರೆ ಬೇರೆ ಸ್ಟ್ರಾಬೆರಿ ಬೇರೆ ಬೇರೆ ಫ್ಲೇವರ್ ಸಿಗ್ತದೆ, ನಮ್ಗೆ ಯಾವ್ದು ಬೇಕು ಅದು. ನಾನು 1/4 ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಮತ್ತು ರವಾ ಚೆನ್ನಾಗಿ ಬೇಯ್ತಾ ಇದೆ ಅದು. ನಮ್ಮ ಈಗ ಕಸ್ಟರ್ಡ್ ಪೌಡರ್ ಸಹ ಮಿಕ್ಸ್ ಆಯ್ತು ನೋಡಿ. ಚೂರು ಸಹ ಆಗ ಗಂಟು ಬರೋದಿಲ್ಲ ನಾವು ಮಿಕ್ಸ್ ಮಾಡಿ ಹಾಕಿದ್ರೆ. ಡೈರೆಕ್ಟ್ ಆಗಿ ಹಾಕೋದ್ಕಿಂತ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಮಾಡಿ. ನೋಡಿ, ಯಾವುದೇ ಗಂಟು ಯಾವ್ದು ಸಹ ಈಗ ಬರಲಿಲ್ಲ ಇದರಲ್ಲಿ. ತುಂಬಾ ನೀಟಾಗಿದೆ, ಕ್ಲೀನ್ ಆಗಿ. ನಾವು ಡೈರೆಕ್ಟ್ ಪೌಡರ್ ಆಡ್ ಮಾಡಿದ್ರೆ ಗಂಟು ಬೀಳ್ತದೆ. ಹದ ಬರೋ ತನಕ ನಾವು ಇದನ್ನ ಹೀಗೆ ಬೇಯಿಸ್ತಾ ಇದ್ದೀವಿ. ಈಗ ಆಯ್ತು, ಆಲ್ರೆಡಿ ಈಗ ಫಿನಿಶ್ ಆಗ್ಲಿಕ್ಕೆ ಬಂತು, ರೆಡಿ ಆಗಿದೆ. ಈಗ ಇನ್ನು ಅದಕ್ಕೆ ಸ್ವಲ್ಪ ಎಲ್ಲ ಜಾಸ್ತಿ ಫ್ಲೇವರ್ ಬರಲಿಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ. ಏಲಕ್ಕಿ ತುಪ್ಪ ಎಲ್ಲ ಜೊತೆ ಆದಾಗ ಫ್ಲೇವರ್ ಜಾಸ್ತಿ. ಕಲರ್ ಸಹ ನೋಡಿ ಚೇಂಜ್. ಹೌದು, ಕಸ್ಟರ್ಡ್ ಇದು ಕಲರ್ ಬಂದಿದೆ. ಓಕೆ, ನಾವೀಗ ಆಫ್ ಮಾಡ್ಕೊಳ್ಳುವ ಇದನ್ನು. ಓಕೆ, ಈಗ ನಮ್ಮದು
ರವಾ ವಿತ್ ಮಿಲ್ಕ್ ರೆಡಿ ಆಯಿತು. ಇನ್ನು ಬಾಕಿದ ಐಟಮ್ ನಾವು ನೆಕ್ಸ್ಟ್ ಈಗ ಅದೊಂದು ಚೂರಿಗೆ 5 ನಿಮಿಷ ತಣ್ಣ ಆದ ತಕ್ಷಣ ನಾವು ರೆಡಿ ಮಾಡ್ಕೊಳ್ಳುವ. ಹಾಗೆ ಸರ್ವಿಂಗ್ ಬೌಲ್ ಕೊಡಿ, ನಾವು ಡೈರೆಕ್ಟೇ ರೆಡಿ ಮಾಡಿಬಿಡುವ. ಯಾಕಂದರೆ ವೀಕ್ಷಕರು ಇಂಟ್ರೆಸ್ಟೆಡ್ ಇರ್ತಾರೆ ಇದು ಏನು ಹೇಗೆ ಅಂತೇಳಿ. ಇದಕ್ಕೇನು ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೋಲ್ಡ್ ಆಗೋಕ್ಕಿಟ್ರೆ ಇದು ಕೋಲ್ಡ್ ಮಾಡಬೇಕು. ಕೋಲ್ಡ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ. ಹೀಗೆ ಬಿಸಿ ಬಿಸಿಯಾಗಿಯೂ ಟೇಸ್ಟ್ ಮಾಡ್ಬೋದು. ಆದ್ರೆ ನಾವು ಇದರಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿದ್ದಕ್ಕೋಸ್ಕರ ಆದಷ್ಟು ಸ್ವಲ್ಪ ಕೋಲ್ಡ್ ಮಾಡಿ ತಿಂದ್ರೆ ಒಳ್ಳೇದು. ಹೀಗೆ ನೋಡ್ತಾ ಇದ್ರೆ ಪಾಯಸ ಫೀಲೇ ಬರ್ತಾ ಇದೆ ಅವಾಗ ಹೇಳಿದ ಹಾಗೆ. ಓಕೆ, ಈಗ ನಾವು ನಮಗೆ ಬೇಕಾದ ಹಣ್ಣುಗಳು ಫ್ರೂಟ್ಸ್ಗಳು ನಮ್ಗೆ ಏನು ಇಷ್ಟ, ಫ್ರೂಟ್ಸು ಮಕ್ಕಳು ಯಾವ್ದು ತಿಂತಾರೆ, ನಮ್ಗೆ ಯಾವ್ದು ಇಷ್ಟ ಅದನ್ನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳುವ ನಾವೇನು. ಓಕೆ, ರವಾ ವಿತ್ ಫ್ರೂಟ್ ಕಸ್ಟರ್ಡ್ ನಮ್ದು ರೆಡಿ ಆಗಿದೆ. ನೀವು ಟೇಸ್ಟ್ ಮಾಡೋ ಮೊದಲು ಸ್ವಲ್ಪ ಫ್ರೀಸರಲ್ಲಿಟ್ಟು ಕೋಲ್ಡ್ ಮಾಡಿ ಆಮೇಲೆ ಟೇಸ್ಟ್ ಮಾಡಿದರೆ ಇನ್ನೂ ಒಳ್ಳೆಯದು. ಆಗ ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ತಿಳಿಸಿ ನೀವು. ಶುವರ್. ರವಾ ವಿತ್ ಕಸ್ಟರ್ಡ್ ರೆಡಿ ಆಗಿದೆ. ಫ್ರೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೋಲ್ಡ್ ಆದಮೇಲೆ ಟೇಸ್ಟ್ ಮಾಡೋಕ್ಕೆ ಇನ್ನೂ ಸಖತ್ತಾಗಿರುತ್ತೆ ಅಂತೆ. ಹಾಗಾಗಿ ಈಗಲೇ ನೋಡ್ತಾ ಇದ್ರೆ ಬಾಯಲ್ಲಿ ನೀರೂಡ್ತಾ ಇದೆ. ಈ ಫ್ರೂಟ್ಸ್ ಎಲ್ಲ ನೋಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಟೇಸ್ಟ್ ನೋಡುವ. ಅದಕ್ಕಿಂತ ಮೊದಲು ಇದನ್ನ ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದನ್ನ ನೀವೊಂದ್ಸಲ ನೋಡ್ಕೊಂಡು ಬನ್ನಿ. ರವಾ ಕಸ್ಟರ್ಡ್ ತಯಾರಿಸುವ ವಿಧಾನ: ಮೊದಲಿಗೆ ಹಾಲನ್ನು ಕುದಿಸಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ರವೆಯನ್ನು ಹುರಿಯಿರಿ. ನಂತರ ಸ್ವಲ್ಪ ಹಾಲು ಹಾಕಿ ಬೇಯಿಸಿಕೊಳ್ಳಿ. ರವೆ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಸಕ್ಕರೆ, ಹಾಲಿನಲ್ಲಿ ಬೆರೆಸಿದ ಕಸ್ಟರ್ಡ್ ಪುಡಿಯನ್ನು ಸೇರಿಸಿ ಬೇಯಿಸಿ. ರವೆ ಬೆಂದ ನಂತರ ಮೇಲಿನಿಂದ ಏಲಕ್ಕಿಯನ್ನು ಉದುರಿಸಿ ಬೆಂಕಿಯಿಂದ ಕೆಳಗಿಳಿಸಿ. ತಣ್ಣಗಾದ ನಂತರ ಸರ್ವಿಂಗ್ ಬೌಲ್ಗೆ ಹಾಕಿ ವಿವಿಧ ರೀತಿಯ ಹಣ್ಣುಗಳನ್ನು ಮೇಲಿನಿಂದ ಉದುರಿಸಿ ಸರ್ವ್ ಮಾಡಿ. ರವಾ ಕಸ್ಟರ್ಡ್. ರವಾ ಕಸ್ಟರ್ಡ್ ಚಿಲ್ ಆಗಬೇಕು. ಅಷ್ಟು ಹೊತ್ತಲ್ಲಿ ನೀವು ತಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಬನ್ನಿ, ನಮಗೋಸ್ಕರ ದಿವ್ಯಾ ಮೇಡಮ್ ರವಾ ಕಸ್ಟರ್ಡ್ ಹೇಗ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ರು. ಮುಂದೆ ಯಾವ ರೆಸಿಪಿನ ಹೇಳ್ಕೊಡ್ತಾರೆ ಅವ್ರ ಹತ್ರ ಕೇಳೋಣ. ಮ್ಯಾಮ್, ರವಾ ಕಸ್ಟರ್ಡ್ ಚಿಲ್ ಆಗೋಕೆ ಅಂತ ಇಟ್ಟಿದ್ದೇವೆ. ಮುಂದೆ ನೆಕ್ಸ್ಟ್ ರೆಸಿಪಿ ಯಾವುದನ್ನು ಹೇಳ್ಕೊಡ್ತೀರಾ? ಈಗ ಒಂದು ಕ್ಯಾರೆಟ್ ಲಡ್ಡು ಮಾಡುವ ಅಂತಿದ್ದೇನೆ. ಹಾಗೆ ಅದು ಸಹ ಸ್ವೀಟ್ ಡಿಶ್. ಇದು ಒಂಚೂರು ಡಿಫ್ರೆಂಟ್ ಕೊಟ್ಟಿದೆ ನಾವಾಗಿ. ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಅಲ್ಲಿ ಬೇರೆ ಐಟಮ್ ಮಾಡ್ತೇವೆ. ಒಂದೊಂದು ಲಡ್ಡು ಒಂದು ಸ್ವಲ್ಪ ಒಂದು ಹೊಸ ಒಂದು ಪ್ರಯತ್ನ ಒಂದು. ಹಾಗೆ ಇದನ್ನು ವೀಕ್ಷಕರಿಗೆ ತೋರಿಸುವ, ಅವರಿಗೂ ಒಂದು ಇಷ್ಟ ಆಗ್ಬೋದು ಅಂತ ಹೇಳಿ ಅನಿಸಿಕೆ. ಶುರು ಮಾಡುವಲ್ಲ ನಾವು? ಓಕೆ ಮ್ಯಾಮ್, ಸ್ಟಾರ್ಟ್ ಮಾಡುವ. ಫಸ್ಟ್ ನಾನು ಕಡಾಯಿ ಇಟ್ಕೊಳ್ಳುವ. ಓಕೆ, ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕಾ? 1-2 ನಿಮಿಷದಲ್ಲಿ ಈಗ ಬಿಸಿ ಆಗ್ತದೆ. ಗೊತ್ತೇ ಇದೆ, ಸ್ವೀಟ್ ಅಂತ ಹೇಳುವಾಗ ಸ್ವೀಟ್ ಇದು ರಾಜ ತುಪ್ಪ. ತುಪ್ಪ ಇಲ್ಲದೆ ಯಾವ ಸ್ವೀಟ್ ಸಹ ಪ್ರಿಪೇರ್ ಆಗೋದಿಲ್ಲ. ಹಾಗೆ ಸ್ವಲ್ಪ ನಾವು ತುಪ್ಪ ಈಗ ಬಿಸಿ ಮಾಡ್ಕೊಳ್ಳುವ. ಓಕೆ, ಕ್ಯಾರೆಟ್ ಲಡ್ಡು ವಿದೌಟ್ ಫೈರ್ ಮಾಡೋದನ್ನ ಕೂಡ ನಾವು ಕೇಳಿದ್ದೇವೆ. ಹೌದೌದು, ಅದು ರಾ ಕ್ಯಾರೆಟ್ ಅಂದ್ರೆ ಬೇಯಿಸದೆ ಹಾಗೆ ಕ್ಯಾರೆಟ್ ಮಾಡಿ ಮಾಡ್ತಾರೆ. ಇದು ನಾವೀಗ ಸ್ವಲ್ಪ ಕ್ಯಾರೆಟ್ ಅನ್ನು ಬೇಯಿಸಿ ಅದನ್ನ ಲಡ್ಡು ಮಾಡುವ ಅಂತ ಹೇಳಿದ್ದೇವೆ. ಅಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಅನ್ನ ಯೂಸ್ ಮಾಡ್ತಾರೆ. ಇಲ್ಲಿ ನಾವು ಮಿಲ್ಕ್ ಶುಗರ್ ಎಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೇವೆ. ಈಗ ನಮ್ಮ ತುಪ್ಪ ಬಿಸಿ ಆಗಿದೆ. ಸ್ವಲ್ಪ ಅದ್ರಲ್ಲಿ ರವೆಯನ್ನು ಹುರ್ಕೊಳ್ಳುವ. ಇದಕ್ಕೆ ರವೆ ಸ್ವಲ್ಪ, ಅದಕ್ಕೆ ಇದರಲ್ಲೂ ರವೆ ಯೂಸ್ ಮಾಡ್ತಾ ಇದ್ದೀರಾ? ಸ್ವಲ್ಪ 1-2 ಚಮಚದ ಅಷ್ಟೇ ನಾವು ರವೆ ಯೂಸ್ ಮಾಡೋದು, ಜಾಸ್ತಿ ಬೇಡ ರವೆ ಇದಕ್ಕೆ. ಇದನ್ನು ತುಪ್ಪ ಚೆನ್ನಾಗಿ ಹುರಿಬೇಕು. ಹುರಿದು ನಾವು ತೆಗೆದಿಟ್ಕೊಳ್ಬೇಕು.
ಸ್ವಲ್ಪ ಅದರದ್ದು ಹಸಿ ವಾಸನೆ ಹೋದ್ರೆ ಸಾಕು, ಕಲರ್ ಏನು ಚೇಂಜ್ ಆಗೋದು ಬೇಡ. ಇದು ಓಕೆ ಸಾಕು. ರವೆ ಇಷ್ಟು ಫ್ರೈ ಆದ್ರೆ ಓಕೆ ನಾವು ಇದನ್ನು ಚೂರು ಬದಿಗೆ ಬೇರೆ ತೆಗೆದಿಟ್ಟು ಸ್ಪೂನಲ್ಲಿ ತೆಗೆಯೋದಾ? ಇದನ್ನು ನಾವು ಹಾಕೊಳ್ಳುವ. ಓಕೆ ಗ್ಯಾಸ್ ಆಫ್ ಮಾಡಬೇಕು? ಬೇಡ, ಗ್ಯಾಸಿಗೆ ಬೇಕು. ಖಾಲಿ ಇದು 1 ನಿಮಿಷದ ಕೆಲಸ. ಹಾಂ. ಈಗ ಉಳಿದ ತುಪ್ಪ ನಾವು ಹಾಕೊಳ್ಳುವ. ಇನ್ನು ತುಪ್ಪ ನಮ್ಗೆ ಎಷ್ಟು ಬೇಕಷ್ಟು, ನಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹೇಳಿ. ನಾನೀಗ ಒಂದು 2 ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಓಕೆ. ಸ್ವಲ್ಪ ಬಿಸಿ ಆಗಲಿ. ನೀವು ಮನೇಲಿ ಜಾಸ್ತಿ ಅಡುಗೆ ಮಾಡುವಾಗ ತುಪ್ಪ ಯೂಸ್ ಮಾಡೋದು? ತುಪ್ಪ ಕಮ್ಮಿ, ಸ್ವೀಟ್ ಎಲ್ಲ ಮಾಡೋದಾದ್ರೆ ಆಯಿಲ್ ಯೂಸ್ ಮಾಡ್ತೀರಾ? ಸನ್ ಪ್ರೀಮಿಯಂ ಅಂತೂ ನಮಗೆ ಗೊತ್ತೇ ಇದೆ, ನಮ್ಮ ಲೋಕಲ್ ನಾವೆಲ್ಲರೂ ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ಅದನ್ನೇ ಜಾಸ್ತಿ ನಾವು ಯೂಸ್ ತುಂಬಾ ಹೆಲ್ತ್ಗೆ ಕೂಡ ಅದು ಹೆಲ್ದಿ ಆಯಿಲ್. ಹೌದು. ಬಿಸಿಯಾಗಿದೆ. ಈಗ ನಾನು ಕ್ಯಾರೆಟ್ ಅನ್ನು ಸಣ್ಣಗೆಲ್ಲ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ನೀವಿಲ್ಲಿ 1 ಕಪ್ ತಗೊಂಡಿದ್ದೀರಾ? ಒಂದು ಕಪ್ ಬೇಡ ನಮ್ಗೀಗ. ಈಗ ಎಷ್ಟು ಬೇಕಷ್ಟು ನಾನು ಒಂದು ಅರ್ಧ ಕಪ್ ಅಷ್ಟು ತಗೊಳ್ತೇನೆ. ಓಕೆ. ಯಾಕಂದ್ರೆ ನಾನು ತುಪ್ಪಕ್ಕೆ ಸರಿಯಾಗಿ ನಾವು ಕ್ಯಾರೆಟ್ ತಗೊಳ್ಬೇಕು. ನಾನೀಗ 2 ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೇನಲ್ಲ, ಹಾಗೆ ಇದನ್ನೀಗ ತುಪ್ಪದಲ್ಲಿ ಸರಿ ಫ್ರೈ ಮಾಡ್ಕೊಳ್ಬೇಕು. ಈ ಕ್ಯಾರೆಟಿನ ಹಸಿ ವಾಸನೆ ಹೋಗ್ಬೇಕು. ಹೌದು. ಕ್ಯಾರೆಟ್ ತುಂಬಾ ಒಳ್ಳೇದು, ಕಣ್ಣಿಗೆ ಒಳ್ಳೇದು, ತುಂಬಾ ವಿಟಮಿನ್ ಎ. ಹೌದು. ಹಸಿ ಸಹ ತಿನ್ಬೋದು, ಮಕ್ಕಳು ಹಸಿ ಸಹ ತಿನ್ಲಿಕ್ಕೆ ಹೇಳ್ತಾರೆ. ಆದ್ರೆ ಈಗಿನ ಜನರೇಷನ್ ಗೊತ್ತಿದೆ, ಹೊರಗಿನ ಫುಡ್ ಇದು ಟೇಸ್ಟ್ ಆಗಿ ಯಾವ ಕ್ಯಾರೆಟ್ ಬೇಡ, ಯಾವ ಫ್ರೂಟ್ ಬೇಡ ಮಕ್ಕಳಿಗೆ. ಕ್ಯಾರೆಟ್ ಈ ತರ ಸ್ವೀಟ್ ಡಿಶಸ್ ಮಾಡೋಕೆ ಯೂಸ್ಫುಲ್ ಆಗ್ತದೆ. ಹೌದು. ಹಸಿ ವಾಸನೆ ಹೋಗಿ ತುಪ್ಪದೇ ಪರಿಮಳ ಬರ್ತಾ ಇದೆ. ಹೌದು. ಈಗ ಇದಕ್ಕೆ ಸ್ವಲ್ಪ ಹಾಲು ಹಾಕೊಳ್ಳೋಣ. ಹಾಲು, ಕ್ಯಾರೆಟ್ ಈಗ ಬೇಯಲಿಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಬಿಸಿ ಮಾಡ್ಕೊಂಡಿರೋ ಹಾಲನ್ನ ಬಿಸಿ ಮಾಡಿದ ಹಾಲೆ ಹಾಕಿದೆ ನಾನು. ಸ್ವಲ್ಪ ಅದರಲ್ಲಿ ಬೇಯಬೇಕದು. ಈ ಡಿಶ್ ಹೇಗೆ ಕಲ್ತ್ರಿ ಮೇಡಮ್? ಡಿಶ್ ನಾನು ಅದೇ ಹೇಳಿದೆಲ್ಲ, ಸಾಮಾನ್ಯವಾಗಿ ಈ ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಇದೆಲ್ಲ ಐಟಮ್ ನಮ್ಮೆಲ್ಲ ಮೊದಲಿದ್ದು ನಮ್ಮ ತಾಯಂದಿರು ಅಜ್ಜಿಯಂದಿರು ಮಾಡುವಂತ ಡಿಶಸ್. ಅದಕ್ಕೆ ಚೂರು ನಾವೊಂದು ಡಿಫ್ರೆಂಟ್ ಕೊಡೋದು. ಹಾಗೆ ಆಯ್ತು. ಸ್ವಲ್ಪ ಸಕ್ಕರೆ ಹಾಕೊಳ್ಳುವ. ಸಿಹಿಗೆ ತಕ್ಕಷ್ಟು ನಮಗೆ ಬೇಕಾದಷ್ಟು. ನಾನೀಗ ಅರ್ಧ ಕಪ್ ತಗೊಂಡಿದ್ದೇನೆ, ಹಾಗೆ ಒಂದು 2 ರಿಂದ 3 ಸ್ಪೂನ್ ಸಾಕು. ಇದರಲ್ಲಿ ಆಪ್ಷನಲ್ ಇದೆ. ಶುಗರ್ ಬೇಡ, ಮಿಲ್ಕ್ ಬೇಡ ಅಂತಿದ್ದವರು ನಮ್ಮ ರೆಡಿಮೇಡ್ ಮಿಲ್ಕ್ ಮೇಡ್ ಹೇಳಿ ಸಿಗ್ತದಲ್ಲ, ಅದನ್ನು ಯೂಸ್ ಕಂಡೆನ್ಸ್ ಮಿಲ್ಕ್ ಮೇಡ್ ಅಂತ ಹೇಳಿ ಸಿಗ್ತದೆ. ಅದು ಸಾಮಾನ್ಯವಾಗಿ ಗೊತ್ತು. ನಾನು ಆದಷ್ಟು ಮನೇಲಿರೋ ಪದಾರ್ಥದಲ್ಲೇ ಐಟಮ್ಸ್ ಮಾಡೋದು ಜಾಸ್ತಿ. ಲಡ್ಡು ಕಟ್ಟುವಂತ ಹಬ್ಬಕ್ಕೆ ಬರ್ಬೇಕಾ? ಈಗ ಮಿಶ್ರಣ ಗಟ್ಟಿ ಆಗ್ತದೆ. ಈಗ ನಾವಾಗಲೇ ತುರಿದಿಟ್ಕೊಂಡಿದ್ದೇವಲ್ಲ, ಫ್ರೈ ಮಾಡ್ಕೊಂಡಿದ್ದ ರವಾ ಫ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಮ್ಮ ಸ್ವಲ್ಪ ಉಳಿದಂಥ ಹಾಲು, ನಾನೇ ಹಾಲು ಹಾಕ್ತಿರೋದು ರವೆ ಸ್ವಲ್ಪ ಬೇಯಲಿಕ್ಕೋಸ್ಕರ. ರವಾನ ನಾವು ಆಲ್ರೆಡಿ ಹುರಿದಿಟ್ಕೊಂಡಿರ್ತೇವೆ, ಮತ್ತೆ ಇಲ್ಲಿ ಸ್ವಲ್ಪ ಇದರೊಟ್ಟಿಗೆ ಮಿಕ್ಸ್ ಆಗಿ ಬೆಂದ್ರೆ ಇನ್ನೂ ಚೆನ್ನಾಗಿರ್ತದೆ. ಇಂಥದ್ದೆಲ್ಲ ನಾವು ಅಡುಗೆ ಮಾಡುವಾಗ ಸ್ವಲ್ಪ ಪೇಷನ್ಸ್, ತಾಳ್ಮೆ ಬೇಕು. ಅರ್ಜೆಂಟಲ್ಲಿ ಮಾಡ್ತೇವೆ ಅಂದ್ರೆ ಆಗುದಿಲ್ಲ. ಆ ಪೇಷನ್ಸ್ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಮಾತ್ರ ಸಾಧ್ಯ. ಈಗ ನೋಡಿ, ಈಗ ರವೆ ಈಗ ಅಡಿಯಲ್ಲಿ ತಳ ಹಿಡಿತಾ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ನಮ್ಗೆ ಇದು ಆಯ್ತು, ಕರೆಕ್ಟ್ ರೆಡಿ ಆಗಿದೆ ಹೇಳಿ ಅರ್ಥ. ಇನ್ನು ನಾವು ಬಿಸಿ ಮಾಡಿದ್ರೆ ಹೌದು. ಈ ನಮ್ಮ ಅಡಿಗೆಯಲ್ಲೂ ಕೆಲವು ಟ್ರಿಕ್ಸ್ ಇರ್ತದೆ. ಒಂದು ನಾವು ಏನಾದ್ರೂ ಒಂದು ಇದು ಕರಿ ಮಾಡ್ತೇವೆ, ಪದಾರ್ಥ ಮಾಡ್ತೇವಲ್ಲ ನಾವು, ಚಿಕನ್ ಆಗ್ಬೋದು, ವೆಜ್ ಆಗ್ಬೋದು ಅಂತೇಳಿ, ಹಿಂದಿನವರದೊಂದು ಒಂದು ಟ್ರಿಕ್ಸ್ ಅವ್ರದ್ದು, ನಡುವಿನಲ್ಲಿ ಕುದಿತಾ ಬಂದ್ರೆ ಅದ್ರಲ್ಲಿ ಟೇಸ್ಟ್ ಸರಿಯಾಗಿದೆ ಹೇಳಿ ಅರ್ಥ ಅಂತ ಹೇಳಿ. ಹಾಗೆ ಈಗ ಇದೀಗ ಎಲ್ಲ ಪಸೆ ಬಿಡ್ತಾ ಇದೆಯಲ್ಲ, ಆಗ ನಮ್ಮ ಇದು ಲಡ್ಡು ಇದು ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ಈಗ ಇಂಥ ಟ್ರಿಕ್ಸ್ ಪಾಕ ಪ್ರವೀಣರಿಗೆ ತಿಳಿದಿರ್ಲಿಕ್ಕೆ ಮಾತ್ರ ಸಾಧ್ಯ. ನೋಡಿ, ಈಗ ಸಕ್ಕರೆ, ಹಾಲು, ರವೆ ಎಲ್ಲ ಹದವಾಗಿ ಮಿಕ್ಸ್ ಆಗಿದೆ ಒಂದೇ ಪ್ರಮಾಣದಲ್ಲಿ. ಈಗ ಆಫ್ ಮಾಡಿಕೊಳ್ಳುವ. ಒಂಚೂರು ತಣ್ಣಾದ ಮೇಲೆ ನಾವು ಲಡ್ಡು ಕಟ್ಕೊಳ್ಬಹುದು.
ಓಕೆ, ನಮ್ಮ ಈ ಎಲ್ಲ ರವೆ, ಹಾಲು, ಕ್ಯಾರೆಟ್ ಮಿಕ್ಸ್ ತಣ್ಣಗಾಗಿದೆ. ನಾವೀಗ ಇದನ್ನು ಲಡ್ಡು ಕಟ್ಟುವಂತಹ ಟೈಮ್ ಇವಾಗ ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳುವ. ನಮಗೆ ಬೇಕಾದ ಶೇಪಲ್ಲಿ ಮಾಡ್ಕೊಳ್ಬೋದಲ್ಲ. ನಾನು ಇದರಲ್ಲಿ ರವೆ ಯಾಕೆ ಮಿಕ್ಸ್ ಮಾಡಿದೆ ಅಂತೇಳಿ ಈಗ ಗೊತ್ತಾಗ್ಬೋದಲ್ಲ. ಇದು ಲಡ್ಡು ಶೇಪ್ ಖಾಲಿ ನಮ್ಮ ಕ್ಯಾರೆಟ್ ಆದರೆ ಇದಲ್ಲ, ಸ್ವಲ್ಪ ಗರಿಗರಿಯಾಗಿ ಓಪನ್ ಆಗ್ತದೆ. ಈ ರವೆ ಕೊಡುವಾಗ ಕರೆಕ್ಟ್ ಅದೊಂದು ಶೇಪ್ ಬರ್ತದೆ. ಈಗ ನಾನು ಒಂದು ಟ್ರೈ ಮಾಡಿ ಮನೆಗೆ ಹೋಗಿ ನಿಮ್ಗೆ ಸಹ ಒಂದು ಹೊಸ ರೆಸಿಪಿ ನಿಮ್ಮ ಅಮ್ಮನಿಗ ಅಣ್ಣ ತಮ್ಮಂದಿರಿಗ ಮಾಡಿ ತೋರಿಸ್ಬೋದಲ್ಲ. ನಾನು ಮಾಡಿದ್ರೆ ನಿಮ್ಮ ತರ ಪರ್ಫೆಕ್ಟ್ ಆಗಿ ಶೇಪ್ ಬರ್ತದೆ. ಕರೆಕ್ಟ್ ಮಾಡಿ ನಾವು ಕೈಯಲ್ಲಿ ಈ ತರ ಗೋಲ್ ಮಾಡಿಕೊಂಡ್ರೆ ಆಯ್ತು. ಯಾವುದೇ ನಾವು ಬರುದಿಲ್ಲ ಅಂತ ಹೇಳಿ ಬಿಡಬಾರ್ದು, ಟ್ರೈ ಮಾಡ್ಬೇಕು ಪ್ರತಿಯೊಂದನ್ನು. ನೀವೇ ಪ್ರೇರಣೆ ಅಲ್ವಾ? ಹೌದು. ಎಸ್. ಸರಿಯಾದ ಶೇಪಿಗೆ ಈಗ ಇದಕ್ಕೆ ನಾವು ಸ್ವಲ್ಪ ಅಲಂಕಾರಿಕವಾಗಿ ಒಂದೊಂದು ಗೋಡಂಬಿಯನ್ನು ಹಾಕೊಳ್ಳುವ. ಖಾಲಿ ನಾವೊಂದು ಅಡಿಗೆ ತಯಾರಿಸಿ ಮಾಡಿ ಕೊಟ್ಟರೆ ಪ್ರಯೋಜನ ಇಲ್ಲ, ಅದನ್ನೊಂದು ಅಲಂಕಾರಕೃತವಾಗಿ ಇಟ್ಟರೆ ಉಂಟಲ್ಲ, ತಿನ್ನುವರಿಗೆ ಸಹ ಇನ್ನೂ ಜಾಸ್ತಿ ಒಂದು ನೋಡ್ದಾಗ್ಲೇ. ಹಾ, ಸ್ವಲ್ಪ ಚೆರಿ ಯೂಸ್ ಮಾಡ್ತಾ ಇದ್ದೀರಾ. ಕ್ಯಾರೆಟ್ ಲಡ್ಡುದೆಲ್ಲ ಅಲಂಕಾರ ಆಗಿದೆ. ಈಗ ಇದನ್ನು ಚೆನ್ನಾಗಿ ಸರ್ವ್ ಮಾಡಿ ನೀವು ಟೇಸ್ಟ್ ಮಾಡಬೇಕು, ಅದರ ವೀಕ್ಷಕರಿಗೂ ತಿಳಿಸಬೇಕು. ಕ್ಯಾರೆಟ್ ಲಡ್ಡು ತಯಾರಾಗಿದೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಸೆಟ್ ಆಗ್ತದೆ. ಒಂದು 5 ರಿಂದ 10 ನಿಮಿಷ ಬಿಡುವ ನಾವು, ಆಮೇಲೆ ಟೇಸ್ಟ್ ಮಾಡಿ ವೀಕ್ಷಕರಿಗೆ ಹೇಳುವ. ಮತ್ತೊಂದು ವೀಕ್ಷಕರಿಗೆ ಇದರ ಸೀಕ್ರೆಟ್, 1 ರಿಂದ 2 ದಿನ ಹಾಗೆ ಇಟ್ಟರು ಹಾಳಾಗೋದಿಲ್ಲ ಇದು. ಹಾಗೆ ಎಸ್, ನೋಡ್ತಾ ಇದ್ದೀರಲ್ಲ, ಕ್ಯಾರೆಟ್ ಲಡ್ಡು ತುಂಬಾನೇ ಸ್ಪೆಷಲ್ ಆಗಿ ಹಾಗೆ ಫಟಾಫಟ್ ಅಂತ ಪ್ರಿಪೇರ್ ಆಗಿರುವಂತಹ ಒಂದು ರೆಸಿಪಿ. ಇದಕ್ಕೆ ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೇವೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಟ್ರೈ ಮಾಡೋಕ್ಕೂ ಮೊದಲು ಇದನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ. ಕ್ಯಾರೆಟ್ ಲಡ್ಡು ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ 1-2 ಚಮಚ ರವೆಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಕ್ಯಾರೆಟ್ ತುರಿಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆನಂತರ ಸ್ವಲ್ಪ ಹಾಲು ಹಾಕಿ ಬೇಯಿಸಿ. ಕ್ಯಾರೆಟ್ ಬೆಂದ ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆ, ಹುರಿದಿಟ್ಟ ರವೆ, ಸ್ವಲ್ಪ ಹಾಲು ಹಾಕಿ ಬೇಯಿಸಿ. ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಮೇಲಿನಿಂದ ಗೋಡಂಬಿ ಹಾಗೂ ಚೆರಿಯಿಂದ ಅಲಂಕರಿಸಿ ಸರ್ವ್ ಮಾಡಿ. ಕ್ಯಾರೆಟ್ ಲಡ್ಡು. ರವಾ ಕಸ್ಟರ್ಡ್ ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಕ್ಯಾರೆಟ್ ಲಡ್ಡು ತುಂಬಾನೇ ಅಲಂಕಾರಿತವಾಗಿ ರೆಡಿ ಆಗಿದೆ. ತಿನ್ನೋ ಕೂಡ ಅಷ್ಟೇ, ನಾವು ರೆಡಿ ಆಗಿದ್ದೇವೆ. ಟೇಸ್ಟ್ ಮಾಡಿ ವೀಕ್ಷಕರಿಗೂ ತಿಳಿಸಿ. ಓಕೆ ಮ್ಯಾಮ್. ಹೇಗನಿಸ್ತು ಟೇಸ್ಟ್? ನೀವು ಹೇಳ್ತಲ್ಲ ಆಗ್ಲೇ ರವಾ ಯೂಸ್ ಮಾಡಿದ್ರೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂತ. ಆ ರವಾ ಫ್ಲೇವರ್ ಸಿಗ್ತಾ ಇದೆ. ಜೊತೆಗೆ ಫ್ರೂಟ್ಸ್ ಮಿಕ್ಸ್ ಮಾಡಿದಾಗ ತುಂಬಾನೇ ಕಸ್ಟರ್ಡ್ ಸ್ವಲ್ಪ ಯೂನಿಕ್ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ. ಹಾಗೆ ಲಡ್ಡುದೊಂದು ಟೇಸ್ಟ್ ನೋಡಿ. ಓಕೆ, ಸಿಹಿ ತುಂಬಾ ಬೇಕು ಅನ್ನೋರಿಗೆ ಇನ್ನು ಸಿಹಿ ಯೂಸ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ನೀವು ಮೀಡಿಯಂ ಆಗಿ ಸಿಹಿನ ಯೂಸ್ ಮಾಡ್ಕೊಂಡಿದ್ದೀರಾ ಇಲ್ಲಿ. ನನಗೆ ಪರ್ಸನಲಿ ಇಷ್ಟ ಆಯ್ತು. ಮೀಡಿಯಂ ಸಿಹಿ ಇದೆ, ಇಲ್ಲೂ ಕೂಡ ಅಷ್ಟೇ ತುಂಬಾ ಸಿಹಿ ಅಂತ ಎಕ್ಸ್ಟ್ರೀಮ್ ಹೋಗಿಲ್ಲ. ಅಂಡ್ ತುಂಬಾ ಚೆನ್ನಾಗಿದೆ. 2 ರೆಸಿಪಿ ಕೂಡ ರವಾ ಮಿಕ್ಸ್ಚರ್ ಆಗಿರೋದ್ರಿಂದಾಗಿ ತುಂಬಾನೇ ಡಿಫ್ರೆಂಟ್ ಅಂತ ಫೀಲ್ ಆಗ್ತಾ ಇದೆ. ಹಾಗಾದ್ರೆ ವೀಕ್ಷಕರಿಗೂ ಖುಷಿ ಆಗ್ಬೋದು ಅಂತ ತಿಳ್ಕೊಳ್ತೇನೆ. ಖಂಡಿತ ಒಂದ್ಸಲ ಟ್ರೈ ಮಾಡ್ಬೋದು, ಯಾಕಂದ್ರೆ ತುಂಬಾ ಈಸಿ ರೆಸಿಪಿ ಕೂಡ. ಎಸ್ ಮೇಡಮ್, ನಮ್ಮ ಕಿಚನ್ಗೆ ಬಂದಿವತ್ತು ಸ್ಪೆಷಲ್ ಆಗಿರೋ 2 ರೆಸಿಪಿನ ಹೇಳ್ಕೊಟ್ಟಿದ್ದೀರಾ ನೀವು.
ನಿಮಗೆ ನಮ್ಮ ರುಚಿ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಕೂಡ ಒಂದು ಸ್ಪೆಷಲ್ ಆಗಿರೋ ಗಿಫ್ಟ್ ಹ್ಯಾಂಪ್. ಇದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪ್. ಧನ್ಯವಾದ. ಇವತ್ತು ನಮ್ಮ ಟಿವಿಗೆ ಬಂದು ನಮಗೋಸ್ಕರ ಸ್ಪೆಷಲ್ ಆಗಿರೋ 2 ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ಹೀಗೆ ಬರ್ತಾ ಇರಿ. ಜೊತೆಗೆ ಒಂದಷ್ಟು ನಿಮ್ಮ ಈಸಿ ಟ್ರಿಕ್ಸ್ ಇದೆ ಅಲ್ಲ ಕಿಚನ್ ಅಲ್ಲಿ ಏನಿದೆ ನಾವು ಟ್ರಿಕ್ಸ್ ಯೂಸ್ ಮಾಡಬಹುದು ಅಂತ, ಆ ಟ್ರಿಕ್ಸ್ ಗಳನ್ನ ಆಗಾಗ ಹೇಳ್ಕೊಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ರವಾ ಕಸ್ಟರ್ಡ್ ಅಂಡ್ ಕ್ಯಾರೆಟ್ ಲಡ್ಡು ಯಾವ ರೀತಿ ಮೇಡಮ್ ಮಾಡೋದನ್ನ ಹೇಳ್ಕೊಟ್ರು ಅನ್ನೋದನ್ನ. ನಮಗೂ ಕೂಡ ಮನೆಯಲ್ಲಿ ಕ್ಯಾರೆಟ್ ಪದಾರ್ಥ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ವಾ, ರವಾದಿಂದ ಬೇರೆ ಏನಾದರೂ ಫುಡ್ ಪ್ರಿಪೇರ್ ಮಾಡಿದ್ರೆ ಇಷ್ಟ ಆಗಲ್ವಾ ಅಂತ ಇದ್ರೆ ಈ ಥರ ಸ್ಪೆಷಲ್ ಆಗಿ ಏನಾದರೂ ರೆಸಿಪಿನ ನಾವು ಕೂಡ ಟ್ರೈ ಮಾಡ್ಬೋದು. ನೀವು ಒಂದ್ಸಲ 2 ರೆಸಿಪಿಗಳನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.